ಶತಕ ಪೂರೈಸಿದ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯ ಅವಕಾಶದ ಜಗತ್ತನ್ನು ಪ್ರವೇಶಿಸಲು ನಾಡಿನ ಮಹಿಳೆಯರಿಗೆ ರೆಕ್ಕೆ ನೀಡಿದೆ. ಶಿಕ್ಷಣ, ಉದ್ಯೋಗ ಸೇರಿದಂತೆ ಇನ್ನಿತರ ಎಲ್ಲ ರೀತಿಯ ಪ್ರಯಾಣಗಳು ಉಚಿತವಾಗಿರುವುದರಿಂದ ಹೆಣ್ಣು ಮಕ್ಕಳು ಕುಟುಂಬದ ಯಜಮಾನರನ್ನು ಅವಲಂಬಿಸದೆ ಸ್ವಂತ ನಿರ್ಣಯ ಕೈಗೊಂಡು ಸ್ವಾವಲಂಬಿಗಳಾಗಿದ್ದಾರೆ. ಶಕ್ತಿ ಯೋಜನೆಯ ಸ್ತ್ರೀ ಸಬಲೀಕರಣದ ನಿಟ್ಟಿನಲ್ಲಿ ಹೊಸ ಯುಗಕ್ಕೆ ನಾಂದಿಯಾಗಲಿ ಎಂದು ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಶಕ್ತಿ ಯೋಜನೆಯು ಇಂದು ಶತಕ ಪೂರೈಸಿದೆ. ನನ್ನ ಹೆಸರು ಅರ್ಚನಾ ಗೌಡ ಅಂದ್ಬಿಟ್ಟು ಕಾಲೇಜ್ ಬಂದ್ಬಿಟ್ಟು ಇಲ್ಲೇ ಮಲ್ಲೇಶ್ವರಂ ಟರ್ನಿಂಗ್ ಕ್ರಾಸಲ್ಲಿ ಓದ್ತಾ ಇರೋದು. ನಾವು ಸುಂಕದಕಟ್ಟೆಯಿಂದ ಬರ್ತಾ ಇರೋದು. ಫ್ರೀ ಬಸ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು, ಮನೇಲಿ ಪೇರೆಂಟ್ಸ್ ಅಮ್ಮಂಗೆ ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ಮತ್ತು ಅಮ್ಮಂಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಜಾಸ್ತಿ ಟ್ರಾವೆಲ್ ಮಾಡಬೇಕಾಗಿರೋದು. ನಮ್ಮಮ್ಮ ವರ್ಕ್ ಇದೆ, ನಮ್ಮಮ್ಮಗೆ ಟ್ರಾವೆಲ್ ಮಾಡೋವಂಥ ವರ್ಕು. ಅದರಿಂದ ನಮ್ಮಮ್ಮ ಈಗ ಹೋಗಬೇಕು ಬಸ್ ಚಾರ್ಜ್ ಕೊಟ್ಟು ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ಈಗ ಇಲ್ಲ, ಅಮ್ಮ ಖುಷಿಯಿಂದ ಹೋಗ್ತಾರೆ, ಖುಷಿಯಿಂದ ಬರ್ತಾರೆ, ಎಲ್ರಿಗೂ ಯೂಸ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂತೀನಿ.